ಮಾತಾಡಬೇಕಾಗಿತ್ತು. ನಾವು ತಡವಾಗಿ ಬಂದಿದ್ದೀರಿ. ಹೇಳ್ತೀನಿ ನಾನು ದಯವಿಟ್ಟು ನೀವು ನನ್ನಕ್ಕಿಂತ ಒಂದು ನಿಮಿಷ, ನೀವು ನನ್ನಕ್ಕಿಂತ ತುಂಬಾ ಹಿರಿಯರು, ಪ್ರಾಯದಲ್ಲಿ ಹಿರಿಯರು, ರಾಜಕಾರಣದಲ್ಲಿ ಹಿರಿಯರು. ಆದ್ರೆ ನೀವು ಮಾತನಾಡಿದ ನಂತರ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುದು ಅಂತ ಹೇಳಿದ್ರೆ ಮಾತ್ರ ನಾನು ಯಾಕಂದ್ರೆ ನೀವು ಮಾತನಾಡಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ರಾಜಕಾರಣದಲ್ಲಿರುವವರು ರಮಣಾತ್ರಯಗಳು, ವೇದವ್ಯಾಸ ಮತ್ತು ಇನ್ನೊಬ್ಬರು ಎಲ್ಲಿಯೂ ಕೂಡ ನಾವು ಮಾತಾಡೋದಿಲ್ಲ. ಟಿವಿಯಲ್ಲಿ ಬಂದದ್ದನ್ನು ಹೆಚ್ಚಿಕೊಂಡು ನೀವು ಕಮೆಂಟ್ ಕೊಡ್ತೀವಿ, ನಾವು ಕಮೆಂಟ್ ನಾನು ತೋರಿಸ್ತೇನೆ. ಎಷ್ಟು ಜನ ಎಲ್ಲಿ ನಿಮಗಿಂತ ಮೊದಲು ಬಂದಿದ್ದಾರೆ, ನಿಮ್ಮ ಮೊದಲು ಬಂದಂತವರು ಎಲ್ಲರೂ ಕೂಡ ನನ್ನ ಮಾತನ್ನ ಆಲಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಮಹಾನುಭಾವರುಗಳು ಎಲ್ಲರೂ ಕೂಡ ಆಲಿಸಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಜವಾಬ್ದಾರಿ ಅಂತ ಹೇಳಿದ್ರೆ ಒಬ್ಬ ಲೋಕಸಭಾ ಸದಸ್ಯನ ಜವಾಬ್ದಾರಿ. ನಾನು ಯಾರ ಹೆಸರನ್ನು ಹೇಳಲಿಲ್ಲ, ನನ್ನ ಹೆಸರನ್ನು ಉಲ್ಲೇಖ ಮಾಡಿ ನೀವು 2-3 ಸಾರಿ ಮಾತಾಡಿದ್ರಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳ್ತೀನಿ, ಜವಾಬ್ದಾರಿ ವಹಿಸುವವರು ಯಾರೋ ಬಂದ್ರು ನನ್ನ ಹತ್ರ, ನನ್ನಲ್ಲಿ ಮಾತಾಡಿದ್ರು, ಮತ್ತೆ ಅವ್ರು ಬರಲಿ. ಯಾರು ಬರುವುದು? ನಮ್ಮ ಜವಾಬ್ದಾರಿ ಈ ಭಾಗದ ಮಂತ್ರಿಗಳ, ಈ ಭಾಗದ ಲೋಕಸಭಾ ಸದಸ್ಯರ, ಈ ಭಾಗದ ಜನಪ್ರತಿನಿಧಿಗಳ ಜವಾಬ್ದಾರಿ ಹೊರತು ನಾವು ಜನಪ್ರತಿನಿಧಿ ಅಲ್ಲದವರು ಈ ಜವಾಬ್ದಾರಿಗೆ ಅವಕಾಶ ಮಾಡ್ತಕ್ಕಂಥ ಮಾತನ್ನ ತಾವು ಹೇಳ್ಬಾರ್ದು. ಜವಾಬ್ದಾರಿ ಯಾರು ತಗೊಳ್ಳೋದು? ಲೋಕಸಭಾ ಸದಸ್ಯರ ಧರ್ಮಾರ್ಥ ಡೆಲ್ಲಿಗೆ ವಿಮಾನಕ್ಕೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ತೆಗೆದುಕೊಳ್ಳೋ ಪ್ರಶ್ನೆ ಇಲ್ಲ. ಅವರು ಲೋಕಸಭಾ ಸದಸ್ಯರು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮಂತ್ರಿಗಳು, ಅವರಿಗೂ ಕೂಡ ಜವಾಬ್ದಾರಿ ಇದೆ. ಅವರಿಗೂ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಆ ವ್ಯವಸ್ಥೆಗಳು ಇರುವಾಗ ಅವರು ನಮ್ಮನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಇದನ್ನು ನಿಲ್ಲಿಸುವಂತ ಕೆಲಸವನ್ನು ಮಾಡಬೇಕೆ ಹೊರತು ಬೇರೆಯವರು ನಮ್ಮನ್ನು ಕರೀಬೇಕು, ನಮ್ಮನ್ನು ಮಾಡಿ ಅಂತ ಹೇಳಿದ್ರೆ ಯಾರು? ನಾವು ನಮಗೆ ಕೊಟ್ಟಂತ ಅವಕಾಶ ನಾವು ಯಾರು? ನೀವು, ನಿಮಗೆ ಜವಾಬ್ದಾರಿ ಇದೆ, ನೀವು ಅಧಿಕಾರ ಸ್ಥಾನದಲ್ಲಿದ್ದೀರಿ, ನೀವು ಮಾಡಬೇಕಾದ ಕೆಲಸ. ಇವತ್ತು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನ ತಾವು ಹೇಳ್ತೀರಿ. ಬಹುಶಃ ನೀವು ನಮ್ಮನ್ನ, ಈ ಬೇರೆಯವ್ರನ್ನ, ನೀವು ಬ್ಯಾಂಕಿನವ್ರನ್ನ ಕೇಳಿದ್ರಿ, ನೀವು ರಸ್ತೆ ಆದಾಗ ಎಲ್ಲಿದ್ದೀರಿ ಅಂತ ಹೇಳಿ. ಅವರು ಕೇಳ್ತಾರೆ, ನೀವು ಬ್ಯಾಂಕ್ ಮರ್ಜ್ ಆದಾಗ ನೀವು ಎಲ್ಲಿದ್ದೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಈಗ ಕೇಳ್ತಾ ಇದ್ದಾರೆ. ನೀವು ಏನ್ ಮಾಡಿದ್ದೀರಿ? ಸುಂದರಾಮ್ ಶೆಟ್ಟರ ಫೋಟೋವನ್ನ ಮೂಲೆಗೆ ತಳ್ಳುವಾಗ ನೀವು ಅದಕ್ಕೆ ಸ್ವರ ಎತ್ತದೇ ಇರ್ತಕ್ಕಂಥವ್ರು ನೀವು ಮುಂದಕ್ಕೆ ಏನ್ ಮಾಡ್ತೀರಿ? ನೀವು ಇಲ್ಲಿ ಬರೀ ಭಾಷಣ ಮಾಡಿ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. ನೀವು ಬ್ಯಾಂಕ್ ಅನ್ನ ಮರ್ಜಿ ಮಾಡಬೇಕಾದ್ರೆ ವಿಜಯ ಬ್ಯಾಂಕಿನಲ್ಲಿರ್ತಕ್ಕ ಸ್ಥಾಪಕರಾದಂತ ಸುಂದರಾಮ್ ಶೆಟ್ಟರ ಫೋಟೋವನ್ನ ಮೂಲಕ್ಕೆ ತರ್ತಕ್ಕಂಥ ವಿಚಾರದಲ್ಲಿ ನೀವು ಯಾಕೆ ಮಾತಾಡಿಲ್ಲ?